ಈ ಥರ ಸಮಾರಂಭದಲ್ಲಿ ಮಾತ್ರ ಸ್ವಲ್ಪ ನೋವು ಸಂಕಟ ಆಗೇ ಆಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ಆಲ್ಮೋಸ್ಟ್ ಇವಾಗ ಒಂದು 6 ತಿಂಗಳಾಯಿತು. ಅದು ಡೇ ಬೈ ಡೇ ಅದು ಕಮ್ಮಿ ಆಗಲ್ಲ. ಆ್ಯಕ್ಚುಲಾಗಿ ಆ ನೋವು ಅನ್ನೋದು ಯಾವಾಗಲೂ ಇರುತ್ತೆ. ಯಾಕಂದರೆ ನಮಗಲ್ಲ, ಎಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲೆಲ್ಲಿ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಇಲ್ಲ ನಾರ್ಮಲ್ ಪೀಪಲ್ಸ್ಗೆ ಅಭಿಮಾನಿಗಳು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ನಾರ್ಮಲ್ ಪೀಪಲ್ಸ್ಗೆ, ಹ್ಯೂಮನ್ ಬೀಯಿಂಗ್ಸ್ಗೆ ಅದೊಂದು ಫೀಲ್ ಆಗಿದೆ. ನೋವಾಗುತ್ತೆ ಆ್ಯಕ್ಚುಲಾಗಿ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂದರೆ. ಅವನ ಬಗ್ಗೆ ಇನ್ನು ಚಿಕ್ಕವನು, ಸೊ ಅವನ ಬಗ್ಗೆ ಅಣ್ಣ ಮಾತಾಡೋದಂದರೆ, ಅವನ್ನ ಕಳ್ಕೊಂಡು ಮಾತಾಡೋದಂದರೆ ಅದೊಂದು ಯಾವಾಗಲೂ ತುಂಬ ನೋವು. ಬಟ್ ಅದು ಬಿಟ್ಟರೆ ಅವನ್ನ ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನಾನು ಸೂಪರ್ ಸ್ಟಾರಾಗೆ ನೋಡಿರೋದು. ಅವನ್ನ ಹುಟ್ಟಿದಾಗಲೇ ಅವ್ನು ಸೂಪರ್ ಸ್ಟಾರ್. ಹುಟ್ಟಿದಾಗಲೇ ಪ್ರೇಮದ ಕಾಣಿಕೆ ಮಾಡಿಬಿಟ್ಟ. ಅಲ್ಲಾದಮೇಲೆ ಎಂಡ್ವರೆಗೂ, ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಾವೆಲ್ಲ ಹೀರೋ ಅದಾದಮೇಲೆ ತಿರ್ಗಾ ಅಪ್ಪು ರೀಲಾಂಚ್ ಆದ. ಅಪ್ಪು ಮೂಲಕ ತಿರ್ಗಿ ಅವಾಗಲೂ ಸೂಪರ್ ಸ್ಟಾರ್, ಯಾವಾಗಲೂ ಸೂಪರ್ ಸ್ಟಾರ್ ಆಗಿದ್ದ. ಜೊತೆಲಿ ಸೂಪರ್ ಸ್ಟಾರ್ ಮಾಡ್ತಾನೆ, ಆ್ಯಕ್ಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಅದೆಲ್ಲ ಇದ್ದಿದ್ದೆ ಒಂದು ಆ್ಯಕ್ಟ್ರಿಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಒಂದು ಇನ್ನೊಂದು ಮಾನವೀಯತೆ, ಒಂದು ಹ್ಯುಮ್ಯಾನಿಟಿ ಅನ್ನೋ ಒಂದು ವರ್ಡ್ಗೆ ಒಂದು ದೊಡ್ಡ ಎಕ್ಸಾಂಪಲ್ ಆದ ಅವನು. ಇರಲಿ, ಆದ್ರೂ ನಾವು ಇಲ್ಲ ಅಂತ ಅನ್ಕೊಳ್ಳೋದು ಬೇಡ, ಖಂಡಿತ ಇದ್ದಾನೆ. ಇನ್ನು ಮುಂದೆ ನಾವು ಯಾವತ್ತೂ ಅವನ್ನ ಈ ರೂಪದಲ್ಲಿ ನೆನೆಸ್ಕೊಳ್ಳೋದು ಬೇಡ, ಅವನ್ನ ಸೆಲೆಬ್ರೇಟ್ ಮಾಡಬೇಕು. ಅದೇ ಹೇಳಿ ನನಗೆ ರಾಜೇಶ್ ಭಟ್ ಅವರು ನೆನ್ನೆ ನನಗೆ ಹೇಳಿದ್ರು, ಈ ಥರ ಒಂದು 5 ನಿಮಿಷ ಇರುತ್ತೆ, 5 ನಿಮಿಷ ಅಂದರು. ಸುಳ್ಳು ಹೇಳಿದ್ರು ನನಗೆ. ಈ ರೀತಿ ಇದೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾ ಇವತ್ತು ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗ್ತಿದ್ದೆ. ಯಾಕಂದರೆ ಮಂಗಳೂರು ನಂಗೆ ತುಂಬ ಇಷ್ಟವಾದ ಊರು. ನಾ ಅವಾಗ್ಲೂ ಮಂಗಳೂರಲ್ಲಿ ಅಪ್ಪಾಜಿ ಬಿಟ್ಟರೆ ಜಾಸ್ತಿ ಶೂಟಿಂಗ್ ಮಾಡಿದವನೇ ನಾನು. ಈ ಜಾಗದಲ್ಲಿ ತುಂಬ ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಉಡುಪಿ, ಮಂಗಳೂರು, ಈ ಏರಿಯಾ ಫುಲ್ಲಾಗಿ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಬಂದಿದ್ವಿ. ಇಲ್ಲಿ ಟಗರಿಗೂ ಬಂದಿದ್ದೋ ನಾವು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ಎಲ್ಲರೂ ಒಂದೊಂದು ಸತಿ ಅಭಿಮಾನಿಗಳು ಫೇಸ್ ನೋಡ್ತಾ ಇರ್ತೀವಿ. ಇವತ್ತು ಪೊಲೀಸ್ ಸಿಬ್ಬಂದಿ ಫೇಸ್ ನೋಡೋಕೆ ಒಂದು ಮಜಾ ಇದೆ. ಯಾಕಂದರೆ ನನಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೊಂದು ಹತ್ರ ನಂಟು ಜಾಸ್ತಿ. ಯಾಕಂದ್ರೆ ಜಾಸ್ತಿ ಕ್ಯಾರೆಕ್ಟರ್ಸು ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿ ತುಂಬ ಸಕ್ಸಸ್ ಪಡೆದಿದ್ದೀನಿ ಇದರಲ್ಲಿ. ಯಾಕಂದರೆ ಎಲ್ರಿಗೂ ಒಂದು ಕನಸಿರುತ್ತೆ, ಫಸ್ಟ್ ಆಡಬೇಕಾದ್ರೆ ಯಾವಾಗಲೂ ಒಂದು ಚಿಕ್ಕ ಮಕ್ಕಳಿಂದ ಕಳ್ಳ ಪೊಲೀಸ್ ಆಡೋಣ ಅಂತ ಹೇಳ್ತಾರೆ. ಜಾಸ್ತಿ ಮಕ್ಕಳು ಕಳ್ಳ ಆಗೋಕ್ಕೆ ಇಷ್ಟಪಡಲ್ಲ, ಪೊಲೀಸ್ ಆಗೋಕ್ಕೆ ಇಷ್ಟಪಡ್ತಾರೆ. ನೀನು ಕಳ್ಳಾಗ, ಇಲ್ಲ ನಾನು ಕಳ್ಳಾಗ, ನೀನು ಕಳ್ಳಾಗ, ನಾನು ಪೊಲೀಸ್ ಆಗ್ತೀನಿ. ಪೊಲೀಸ್ ಅಂದ್ರೇ ಒಂದು ಪವರ್. ಅದು ತುಂಬ ಖುಷಿ ಆಯ್ತು ನಿಮ್ಮೆಲ್ಲ ನೋಡಿದ್ದು. ಹೀಗೆ ಬೆಳೆಸ್ತಾ ಇರಿ. ತುಳು ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ, ಎಲ್ಲ ಒಂದೇನೆ. ಸ್ವಲ್ಪ ಭಾಷೆ ಡಿಫ್ರೆನ್ಸ್ ಇರ್ಬೋದು, ಆದರೆ ನಾವೆಲ್ಲ ಒಂದೇನೆ ಅಫ್ಕೋರ್ಸ್ 100%. ಯಾಕಂದರೆ ಕನ್ನಡ ಸಿನಿಮಾ ನೋಡ್ತೀರಾ, ತುಳು ಸಿನಿಮಾ ನೋಡ್ತೀರಾ. ಇವಾಗ ನೋಡಿ, ತುಳು ನಿಮ್ಮ ಊರಿನವರೇ ಒಬ್ಬರು ಕಾಮತ್ ಅಂತವರು, ಐ ಥಿಂಕ್ ಹಿ ಹ್ಯಾಸ್ ಓಪನ್ ಒನ್ ಆ್ಯಪ್ ಕಾಲ್ಡ್ ಟಾಕೀಸ್ ಆ್ಯಪ್ ಅಂತ ಓಪನ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಮನುಷ್ಯರು ನೋಡಿ, ಒಂದು ಒಳ್ಳೆ ಆ್ಯಪ್ ಕನ್ನಡಕ್ಕೋಸ್ಕರ ಮಾಡಿರೋ ಒಂದು ಆ್ಯಪ್. ಭಾಳ ಖುಷಿಯಾಗುತ್ತೆ. ಅದು ಕನ್ನಡಕ್ಕೂ ಇದೆ, ತುಳುಲೂ ಇದೆ. ಅದು ನಮಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾನು ಹೇಳ್ಬೇಕು ಅಂತ ಅನಿಸೋದಕ್ಕೆ ಹೇಳಿದೆ. ಸೊ ನಿಮ್ಮೆಲ್ಲರೂ ನೋಡಿ, ಥ್ಯಾಂಕ್ ಯು ಶಶಿಕುಮಾರ್ ಅವರೇ, ಥ್ಯಾಂಕ್ಸ್ ಎವ್ರಿಬಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಥ್ಯಾಂಕ್ ಯು ರಾಜೇಶ್ ಅವರೇ. ಆ್ಯಂಡ್ ತಿರ್ಗಾ ಬರ್ತೀನಿ 100% ಜಾಸ್ತಿ ಹೊತ್ತು ಕಾಲ ಕಳಿತೀನಿ ಇವತ್ತು 100%. ಥ್ಯಾಂಕ್ ಯು, ಲವ್ ಯು.